ಗಲಾಟೆ ಮಾಡೋದಿಲ್ಲ. ವಯಸ್ಸಾದವರು ಯಾರು ಕೂಡ ನನಗೆ ಇಲ್ಲಿಯ ಎಲ್ಲ 100% ಗೊತ್ತಿಲ್ಲ. ನೀವು ಅವರ ಮನೆಯನ್ನು ಕರ್ಕೊಂಡು ಹೋದ್ರೆ ಕಾಂಗ್ರೆಸ್ನವರನ್ನು ನೀವು ಕರ್ಕೊಂಡು ಹೋಗುದು, ಮಗ STP ಇರ್ತಾನೆ ಅಲ್ಲ. ಸತ್ಯ ನಾನು ಹೇಳುದು, ಇದು ನಾನು ದೇವರ ಮುಂದೆ ಹೇಳುದು. ನಾನು ನಿಮ್ಗೆ ಇಲ್ಲಿಯ ಪರಿಚಯ ಆಗುದು. ನಾನು ಕೆಲವು ಸಾರಿ ನಿಮ್ಮಲ್ಲಿ ಹೇಳಿದ್ದೇನೆ, ಇದು ಮಂಡ್ಯ ಅಲ್ಲ ಇಂಡಿಯಾ ಅಂತ. ಮಂಡ್ಯದಿಂದ ಈಗ ಬಂದಿದ್ದೀರಿ, ಇದು ಮಂಡ್ಯ ಅಲ್ಲ ಇಂಡಿಯಾ. ಮಂಡ್ಯದ ವಿಷಯ ಬೇರೆ, ಇಲ್ಲಿ ವಿಷಯ ಬೇರೆ. ನೀವು ನೇತ್ರಾವತಿ ಹೋರಾಟಗಾರರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ಏನು ಮಾಡೋದಿಲ್ಲ. ಪ್ರಭಾಕರ್ ಅರೆಸ್ಟ್ ಮಾಡಿದ್ರೆ ಏನು ಮಾಡೋದಿಲ್ಲ. ಇದು ನಾನು ಪ್ರಮಾಣ ಪೂರ್ವಕ ಹೇಳ್ತೀನಿ. ನೀವು ಭಾಷಣ ಮಾಡಿದ್ರೆ ಅವನ ಮೇಲೆ ನೀವು ಕ್ರಿಮಿನಲ್ ಕೇಸ್ ಮಾಡಿ, 307 ಕೇಸ್ ಮಾಡಿ. ಅವನು ಹೊರಗೆ ಬಂದ್ರೆ ನಾನು ಹೇಳಿದಾಗ ಕೇಳ್ತೇನೆ, ಅವನು ಅಷ್ಟು ದೊಡ್ಡ ಜನ ಏನಲ್ಲ. ನಾನು ಓಡಿಸ್ತೇನೆ ಇಲ್ಲಿ ಬೀಚ್ ರೋಡ್ನಲ್ಲಿ ಇಲೆಕ್ಷನ್ ಟೈಮ್ನಲ್ಲಿ. ನಾನಲ್ಲ ಅಂದ್ರೆ ಜೋಕು ಮಾತು ಬಲ್ತೀನಿ. ಅವನ ಒಟ್ಟಿಗಿದ್ದವರೆಲ್ಲ ನಾನು ಸ್ವಲ್ಪ ಹುಡುಗ ಇದ್ದಾಗ ಜೂರೇ. ನಾನು ಡಿಸೆಂಬರ್ 6 ನಮ್ಮ ಇವರು ನನಗೆ ಸಾಕ್ಷಿ, ಇದು ನಮ್ಮ ಸಾಕ್ಷಿ. ಕೆಲವು ಹುಡುಗರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಡೀ ಬೀಚ್ ರೋಡ್ನಲ್ಲಿ ನಾನು ಫಸ್ಟ್ MLA ಅವರು, ಯಂಗ್ಸ್ಟರ್ ನಾನು. ಇಡೀ ಬೀಚ್ ರೋಡ್ನಲ್ಲಿ ಏನಾಗಿದೆ, ಪೊಲೀಸ್ ಫೋರ್ಸ್ ಕಡಿಮೆ, 10 ಜನ ಪೊಲೀಸ್ ಸ್ಟೇಷನ್, 10 ಜನ. ಸೂರಪ್ ಶೆಟ್ಟಿ ಅಂತ ಒಬ್ಬ, ಅವನು ಸರ್ಕಲ್, ಅವನು ಸರ್ಕಲ್. ಹೇಳಿ ನಾನೊಂದು ಸ್ಟೋರಿ ಹೇಳ್ತೀನಿ. ನೀವು ನಂಬಿದ್ರೆ ಶಾಲಿನಿ ಗೋಯಲ್ ಅನ್ನ